ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಅದಮಾರಿನ ವಿದ್ಯಾಸಂಸ್ಥೆಯಲ್ಲಿ ಡಿಗ್ರಿ ಕಾಲೇಜಿಗೆ ಮಾತೃ ಸಂಸ್ಥೆಯ ಅಧ್ಯಕ್ಷ ವಿಶ್ವಪ್ರಿಯ ತೀರ್ಥರ ಸಮಕ್ಷಮದಲ್ಲಿ ಶಿಲಾನ್ಯಾಸವನ್ನ ನೆರವೇರಿಸಿದ್ದಾರೆ. ಆರಂಭದಲ್ಲಿ ಅದ್ದೂರಿಯಾಗಿ ಮುಖ್ಯಮಂತ್ರಿಗಳನ್ನ ಶಿಲಾನ್ಯಾಸ ಪ್ರದೇಶಕ್ಕೆ ಬರಮಾಡಿಕೊಳ್ಳಲಾಯಿತು. ಶಿಲಾನ್ಯಾಸ ಬಳಿಕ ನಾಮಫಲಕ ಅನಾವರಣದ ಬಳಿಕ ವಿದ್ಯಾಸಂಸ್ಥೆಯ ರಾಜ್ ಕಿರಣ್ ರಂಗಮಂಟಪದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾವು ಕಲಿಕೆ ಆರಂಭ ಮಾಡಿದ ಬಳಿಕ ಕಲಿಯುವುದು ಮುಗಿಯಿತು ಎಂಬುದಿಲ್ಲ. ಜೀವನದ ಕೊನೆಯ ಉಸಿರು ಇರುವ ತನಕ ಕಲಿಕೆ ಮುಂದುವರಿಯುತ್ತೆ. ಶಾಲೆಗಳಲ್ಲಿ ಕಲಿಯುವುದು ಆ ಬಳಿಕ ಪರೀಕ್ಷೆ, ಆದರೆ ಜೀವನದಲ್ಲಿ ಪರೀಕ್ಷೆ ಮೊದಲು, ಅದರಿಂದ ಕಲಿಯುವುದು ಬಳಿಕ. ಆಗ ಕಲಿತ ಪಾಠ ಜೀವನದ ಉದ್ದಕ್ಕೂ ನೆನಪಾಗಿಯೇ ಉಳಿಯುತ್ತೆ ಎಂದು ಹೇಳಿದರು. ಕಲಿಯುವುದು ಜೀವನದ ಕೊನೆಯ ಉಸಿರಿನವರೆಗೂ ಇರ್ತದೆ. ಎರಡನೇದಾಗಿ ಇವತ್ತು ನಿಮಗೆ ಸಿಲೆಬಸ್ ಇರ್ತದೆ, ಗುರುಗಳು ಪಾಠ ಹೇಳ್ತಾರೆ, ಆಮೇಲೆ ಪರೀಕ್ಷೆ ಇರ್ತದೆ, ಸರಿನಾ ಅಲ್ವಾ? ಆದರೆ ಬದುಕಿನಲ್ಲಿ ಹಂಗಲ್ಲ. ಇಲ್ಲಿ ಓದಿದ ನಂತರ ಪರೀಕ್ಷೆ, ಓದಿ ತಿಳುವಳಿಕೆ ನಂತರ ಪರೀಕ್ಷೆ. ಆದರೆ ನಿಜವಾದ ಬದುಕಿನಲ್ಲಿ ಪರೀಕ್ಷೆ ಬಂದು ಆಮೇಲೆ ಅದರಿಂದ ಪಾಠ ಕಲಿಬೇಕು, ಎಕ್ಸ್ಪೀರಿಯನ್ಸ್. ಹೀಗಾಗಿ ಕಲಿಯುವುದಿದೆ. ಒಮ್ಮೆ ವಿದ್ಯಾರ್ಥಿ ಆದರೆ ಕೊನೆಯವರೆಗೂ. ಎರಡನೇದಾಗಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಚಿವರುಗಳಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಸುನಿಲ್ ಕುಮಾರ್, ಶಾಸಕರಾದ ರಘುಪತಿ ಭಟ್, ಲಾಲಾಜಿ ಮೆಂಡನ್, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಡಾಕ್ಟರ್ ಚಂದ್ರಶೇಖರ್, ಮಾತೃವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ರಾಮಕೃಷ್ಣ ಪೈ, ಉಪ ಪ್ರಾಂಶುಪಾಲಿ ಒಲಿಟಾ ಡಿಸೋಜಾ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಸ್ತೂರಿ ಉಪಸ್ಥಿತರಿದ್ದರು.